ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಒಂದು ಕಂಬಳ ಆಯೋಜನೆ ಆಗ್ತಾ ಇದೆ ಅಂತ ಹೇಳಿದರೆ ಬಹುಶಃ ಕರಾವಳಿ ಜಿಲ್ಲೆ ಎಲ್ಲರೂ ಹೆಮ್ಮೆ ಪಡುವಂಥ ಒಂದು ವಿಚಾರ. ಸನ್ಮಾನ್ಯ ಅಶೋಕ್ಕುಮಾರೈಗಳು ಈ ಕಂಬಳ ನಿಷೇಧ ಆದ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ಆ ಕಂಬಳದ ಏನು ಒಂದು ಪಾವಿತ್ರ್ಯತೆ ಇದೆ, ಆ ಕಂಬಳದ ಒಂದು ಏನು ನಾವು ಆರಾಧನೆ ಏನು ಮಾಡ್ತೀವೋ ಅದಕ್ಕೆಲ್ಲ ಪೂರಕವಾಗಿ ರಾಜ್ಯದ ರಾಜಧಾನಿಯಲ್ಲಿ ಒಂದು ಕಂಬಳ ಮಾಡುವಂಥ ಒಂದು ದೊಡ್ಡ ಅಪೇಕ್ಷೆಯನ್ನು ಇಟ್ಟುಕೊಂಡು ಇವತ್ತು ದೊಡ್ಡ ಮಟ್ಟದ ಸಂಯೋಜನೆ ಇಲ್ಲಿ ಮಾಡಿದ್ದಾರೆ. ನಮಗಿಲ್ಲಿ ಬರಬೇಕಾಗಿರೋದು ನಮ್ಮ ಕರಾವಳಿ ಜಿಲ್ಲೆಯ ಕೋಣಗಳು ಇಲ್ಲಿ ಬಂದರೆ ಈ ಕಂಬಳ ಇನ್ನಷ್ಟು ಯಶಸ್ವಿ ಆಗ್ತದೆ. ಬಹುಶಃ ಈ ಬಗ್ಗೆ ಪ್ರಥಮ ಸುತ್ತಿನ ಒಂದು ಮಾತುಕತೆ ಎಲ್ಲ ಕೋಣಗಳ ಯಜಮಾನರುಗಳ ಜೊತೆ ಆಗಿದೆ. ಎಲ್ಲರೂ ಕೂಡ ಬರ್ತೇನೆ ಅನ್ನುವಂಥ ಒಂದು ಭಾಳ ಉತ್ಸಾಹದಿಂದ ಆಶಯ ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಒಂದು ಕಂಬಳ ಆಯೋಜನೆ ಆಗ್ತದೆ ಅಂತ ಹೇಳುವಾಗ ಎಲ್ಲರೂ ಬರುವಂಥ ಒಂದು ನಿಟ್ಟಿನಲ್ಲಿ ಒಂದು ಉತ್ಸಾಹವನ್ನು ತೋರಿಸಿದ್ದಾರೆ. ಬಹುಶಃ ಆ ಒಂದು ವಿಶ್ವಾಸದಲ್ಲಿ ನಾವು ಕೂಡ ಇದ್ದೇವೆ. ಅವರು ಕೋಣಗಳು ಬರದೇ ಇದ್ದರೆ ಕಂಬಳ ಅಷ್ಟೇ ಅಂತ ಇದೆ. ಬಟ್ ಇಲ್ಲಿ ನಡೆಸ್ತಿರುವಂಥ ಈ ಒಂದು ಆಯೋಜನೆಗೆ ನಮ್ಮ ಕರಾವಳಿ ಜಿಲ್ಲೆ ಎಲ್ಲರೂ ಬಹುಶಃ ನಾವು ಇವತ್ತು ಇಲ್ಲಿ ನೋಡಿದರೆ ಕರಾವಳಿ ಜಿಲ್ಲೆಯವರು ಒಂದಷ್ಟು ಜನ ಇಲ್ಲಿ ಪಾಲ್ಪಡಿತಾ ಇದ್ದಾರೆ. ವಿಶೇಷ ಅಂತ ಕೇಳಿದರೆ ಬೆಂಗಳೂರಿನಲ್ಲಿ ಒಂದು ಕಂಬಳ ಆಯೋಜನೆ ಆಗಿದೆ, ನಮ್ಮ ಜಿಲ್ಲೆಯ ಹೆಮ್ಮೆ ಅನ್ನುವಂಥ ದೃಷ್ಟಿಯಲ್ಲಿ. ಮತ್ತು ಇನ್ನೊಂದು ಸರ್ಕಾರಕ್ಕೆ ಕೂಡ ಈ ಕಂಬಳಗೆ ಮುಂದಿನ ದಿನಗಳಿಗೆ ಒಂದು ನಮ್ಮ ಶಾಸಕರ ashokrai ಅವರ ಒಂದು ಆಲೋಚನೆ ಮೇರೆಗೆ ಒಂದು ಕಂಬಳ ಅಕಾಡೆಮಿಯ ಮುಖಾಂತರ ಕಂಬಳ ಸಮಿತಿಯ ಮುಖಾಂತರ ಕಂಬಳ ಭವನ ನಿರ್ಮಿಸುವಂಥ ಒಂದು ಯೋಚನೆ ಕೂಡ ಅವರು ಮಾಡಿಕೊಂಡಿದ್ದಾರೆ. ಬಹುಶಃ ಕಂಬಳಕ್ಕೆ ಒಂದು ಪೂರಕವಾಗಿ ಸರ್ಕಾರ ಕೂಡ ಸ್ಪಂದನೆ ಮಾಡ್ಬೋದು. ಅಂದರೆ ಇವತ್ತು ಈಗ DCM ಕೂಡ ಈಗ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ, ಮುಂದೆ ಕಂಬಳಕ್ಕೆ CM ಕೂಡ ಬರ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಈ ಕಂಬಳವನ್ನು ಉಳಿಸಲಿಕ್ಕೆ ಎಲ್ಲರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಕಂಬಳ ಇವತ್ತು ಉಳಿಯುವಂತಾಗಿದೆ. ಇಲ್ಲಾಂತಂದರೆ ನಾವು 17-18ರಲ್ಲಿ ಕಂಬಳವನ್ನು ಮರೆತು ಬಿಡಬೇಕಾಗಿತ್ತು. ಪೇಟಾ ಸಂಸ್ಥೆಯವರು ತುಂಬಾ ನಾವು ಸುಪ್ರೀಂ ಕೋರ್ಟಿಗೆ ಹೋದ ವಿಚಾರ ಗೊತ್ತಿದೆ. ಸೊ ಇವತ್ತು ಕಂಬಳ ಉಳಿಸಲಿಕ್ಕೆ ಎಲ್ಲರೂ ಅದು ಜಾತಿ ಭೇದ ಮರೆತು ಈ ಕಂಬಳ ಉಳಿಸಲಿಕ್ಕೆ ನಮ್ಮ ಕರಾವಳಿ ಜಿಲ್ಲೆಯ ದೇವರುಗಳನ್ನೆಲ್ಲ ಆರಾಧನೆ ಮಾಡುವಂಥ ಮುಖಾಂತರ ಇವತ್ತು ಕಂಬಳ ಉಳಿದಿದೆ. ಬೆಂಗಳೂರಿನಲ್ಲಿ ಆಯೋಜನೆ ಆಗ್ತಾಯಿದೆ ಅಂತ ಹೇಳಿದರೆ ನಾವೆಲ್ಲ ಮತ್ತೊಮ್ಮೆ ಹೆಮ್ಮೆ ಪಡುವಂಥ ವಿಚಾರ. ತಾವೆಲ್ಲರೂ ಏನು ವೀಕ್ಷಕರಿದ್ದೀರಿ, ಈ ಕಂಬಳೋತ್ಸವದಲ್ಲಿ ಪಾಲ್ಪಡ್ಕೊಂಡು ಈ ಕಂಬಳವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಎಲ್ಲರಲ್ಲಿ ಕೂಡ ಈ ಮೂಲಕ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ. ಕನ್ನಡ ಭಾಷೆ ನಮ್ಮ ಮಾತೃಭಾಷೆ, ತುಳು ಭಾಷೆ ನಮ್ಮ ತಾಯಿ ಭಾಷೆ. ನಾವು ತುಳುನಾಡಿನವರು. ಈ ಕಂಬಳದಲ್ಲಿ ಕೂಡ ನಮ್ಮ ಇಲ್ಲಿಯ ಕಂಬಳ ಸಮಿತಿಯವರು ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ರಾಜಧಾನಿಯಲ್ಲಿ ಕಂಬಳ ಆಗುವ ಕಾರಣ ಇಲ್ಲಿ ಕನ್ನಡಿಗರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಭಾಷೆ ಅರ್ಥವಾಗಬೇಕಾದ್ದು ಅತಿ ಮುಖ್ಯವಾಗಿದೆ. ನಮಗೆ ತುಳುವಿನಲ್ಲಿ ಭಾರಿ ಸರಾಗವಾಗಿ ಆ ಕಂಬಳದ ವಿಚಾರವನ್ನು ತಿಳಿಸಲಿಕ್ಕೆ ಭಾರಿ ವ್ಯವಸ್ಥೆಗಳು ನಾವು ಅನೇಕ ವರ್ಷದಿಂದ ನಮ್ಮ ತೀರ್ಪುಗಾರಾಗಿ ಮಾಡ್ತಿದ್ದೇವೆ. ಕನ್ನಡದಲ್ಲಿ ಕೂಡ ಈ ಭಾಷೆ ಸಂಸ್ಕೃತಿಯ ಉಳಿವಿಗಾಗಿ, ಜನರ ತಿಳಿವಿಗಾಗಿ ಇದನ್ನು ಮಾಡಲಿಕ್ಕೆ ನಾವು ಸಂತೋಷದಿಂದ ಒಪ್ಪಿಕೊಂಡಿದ್ದೇವೆ. ಕನ್ನಡ ಮತ್ತು ತುಳುವಿನಲ್ಲಿ ಕೂಡ ಈ ಕಮೆಂಟ್ರಿ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಎಲ್ಲ ತೀರ್ಪುಗಾರರು ಮಾತನಾಡಿಕೊಂಡಿದ್ದೇವೆ. ಹಿರಿಯ ತೀರ್ಪುಗಾರರ ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಾವೆಲ್ಲರೂ ಮಾತನಾಡಿಕೊಂಡಿದ್ದೇವೆ. ಕನ್ನಡವನ್ನು ಕೂಡ ಸುಲಲಿತವಾಗಿ ತುಳುವಿನೊಂದಿಗೆ ಜನರಿಗೆ ಒಂದು ರಂಜನೀಯವಾಗುವ ದೃಷ್ಟಿಕೋನದಿಂದ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಹಲೋ ನಿರಂಜನ್ ರೈಗಳೇ, ಪಲ್ಲಣ್ಣ ಯಾರು ಹೇಳಿ ಅಣ್ಣ ಯಾರೀಗ ಓಟಕ್ಕೆ ಯಾರು ತಯಾರಾಗ್ತಾ ಇದ್ದಾರೆ? ಇಲ್ಲಿ ನಮ್ಮ ಈ ರಾಜಕರೆಯಲ್ಲಿ ಕೊಳಚೂರು ಕೊಂಡೊಟ್ಟು ಸುಕುಮಾರ ಶೆಟ್ಟಿಯವರ ಹಗ್ಗ ಹಿರಿಯುವ ವಿಭಾಗದ ಕೋಣಗಳು ತಯಾರಾಗ್ತಾ ಇದೆ. ಮಹಾರಾಜ ಕರೆಯಲ್ಲಿ ಕೊಳಕ್ಕೆ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟೆ ಅವರ ಹಗ್ಗ ಹಿರಿಯುವ ವಿಭಾಗದ ಕೋಣಗಳು ತಯಾರಾಗ್ತಾ ಇದೆ. ಇನ್ನು ಎಷ್ಟು ಹೊತ್ತು ಬೇಕಂತ ಇವರಿಗೆ? ಅನ್ನ ಇದು ಹಗ್ಗ ಹಿರಿಯ ವಿಭಾಗದ ಕೋಣಗಳು ಎಲ್ರಿಗೊಂದು ಸಮಯವನ್ನು ನಾವು ನಿಗದಿಪಡಿಸಿದ್ದೇವೆ. ಇನ್ನು ಹೆಚ್ಚಾಗಿದೆ 5 ನಿಮಿಷ ಒಳಗಡೆ ಈ ಕೋಣಗಳನ್ನು ಬಿಡುವ ವ್ಯವಸ್ಥೆಗಳಿಗೆ ನಾವು ಬದ್ಧರಾಗಿದ್ದೇವೆ. ತಡ ಮಾಡಬಾರ್ದು. ತಡ ಮಾಡಲಿಕ್ಕೆ ಇಲ್ಲ ಅಣ್ಣ. ಯಾಕೆ ತಡ ಮಾಡಬೇಕು? ಕಂಬಳ ಅಲ್ವಾ, ಇಷ್ಟು ಲಕ್ಷ ಸಂಖ್ಯೆಯಲ್ಲಿ ಪ್ರೇಕ್ಷಕರಿದ್ದಾರೆ. ತಡ ಮಾಡಿದ್ರೆ ಆಗ್ತದ ಅಣ್ಣ? ಬೆಂಗಳೂರಿನಲ್ಲೂ ಕೂಡ ಕಂಬಳ ಆಗ್ತದೆ, ಇಷ್ಟು ಅಚ್ಚುಕಟ್ಟಾಗಿ ಆಗ್ತದೆ ಅಂತ ನಾವು ತೋರಿಸಿಕೊಡ್ಬೇಕು ಇಲ್ಲಿ. ಖಂಡಿತ ಅಣ್ಣ. ನಿಮ್ಗೆ ಅರ್ಥ ಆಯ್ತಲ್ಲ, ನಾವು ಇಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಕಂಬಳವನ್ನು ಆಚರಿಸ್ತಾ ಇದ್ದೇವೆ. ನಾವುಗಳು ಪ್ರೇಕ್ಷಕರಿಗೆ ಮತ್ತು ನಮಗೆಲ್ಲರಿಗೂ ಪೂರಕವಾಗಿ ಇದನ್ನು ಪಂದ್ಯವನ್ನು ಮುಗಿಸಬೇಕಾಗಿದೆ, ಕಂಬಳವನ್ನು ಮುಗಿಸಬೇಕಾಗಿದೆ. ದಯವಿಟ್ಟು ತಾವುಗಳು ಇದನ್ನು ಅರ್ಥ ಮಾಡಿಕೊಳ್ಬೇಕು, ಸಹಕರಿಸಬೇಕು. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951.
9663814451 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.